ನೀನೇನು ಬಲದಿಂದ ಮುನ್ನಡೆಯಬೇಕು. ನಾನು ಮನೋವೇಗದಲ್ಲಿ ಸಾಧು ಪುಷ್ಟವರ್ಧನ ಮಾಡು ಸ್ಥಿತಿಯನ್ನು ಪರಿವರಿನ ಕಾರ್ಯಕ್ಕೆ ಕಳಿಸಿದರೆ ಆತನ ಕುರುವನ್ನು ಉಳಿಸಲಿ ಅಳಿಸಿ ಬರುತ್ತೇನೆ. ಶಕ್ತಿಯನ್ನು ತಿಳಿದು ಹೋರಾಟ ನಡೆಸಿ ವಿಜಯಿಯಾಗಿ ಬಾ. ನಿನಗೆ ಶುಭವಾಗಲಿ. ಏನು ನಿನ್ನ ದ್ವೇಷ? ಆ ದ್ವೇಷವನ್ನು ತೀರಿಸಲು ಬಂದಿದ್ದೇನೆ. Hey!
ಯಮನಾಲಯಕ್ಕೆ ಎತ್ತಿಸಿ ಲೋಕಕ್ಕೆ ಕಲ್ಯಾಣ ಉಂಟು ಮಾಡುತ್ತೆ. ಯಾವ ಲೆಕ್ಕ ನೀನು ನನಗೆ? ನಿನ್ನನ್ನು ಎಲ್ಲಾದರೂ ಹಸಿವಂತ ಸಿಂಹ ಬದುಕಿ ಜಾತಿ ನೀನು. ನಿನ್ನನ್ನು ಕೊಂದೇ ನಾನು ಇಲ್ಲಿಂದ ಹೊರಡುತ್ತೇನೆ. ಮೊದಲಾಗಿ ವಂದಿಸಿಕೊಡುತ್ತೇನೆ. ನಾವು ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಾಗ ನಿಮ್ಮ ದೀರ್ಘವಾದ ಕರೆ ಕೇಳಿ ಅದನ್ನು ಆಲಿಸುತ್ತಾ ಬಂದಿದ್ದೇವೆ. ಕರೆಸಿದ ಕಾರಣವೇನು? ಕೂಡಲೇ ಏನವಿ ಚಿತ್ತವು